ಸ್ಟ್ರೆಸ್ ಫ್ರೀ ಎಜುಕೇಷನ್ ಇದು ನಮ್ಮ ಸಂಸ್ಥೆಯ ಮೂಲ ಗುರಿ. ಈ ವರ್ಷದ 100% ರಿಸಲ್ಟಲ್ಲಿ 54% ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ನಾವು ಓದಿದ್ದೆ 1 ವರ್ಷ, 5 ವರ್ಷ, 6 ವರ್ಷ ಡ್ರಾಪ್ ಎಲ್ಲ ತಗೊಂಡು ಅಷ್ಟೆಲ್ಲ ಪ್ರಿಪೇರ್ ಮಾಡಿ ಬರುವಾಗ ನಾವು ನಮ್ಮ ಪ್ರಿಪ್ರೇಷನ್ ಅಷ್ಟು ಇರಲಿಲ್ಲದಿದ್ರು ಇಲ್ಲಿಯ ಕ್ವಾಲಿಟಿ ಎಜುಕೇಷನಿಂದಾಗಿ ಅಷ್ಟು ರ್ಯಾಂಕ್ ಬಂದಿದೆ ಅಂತ ಖುಷಿ ಆಯ್ತು ಸರ್. ಎಲ್ಲದಕ್ಕೂ ಕಾರಣ ಈ ವಿದ್ಯಾಸಂಸ್ಥೆ ಅಷ್ಟೇ. ನಿಮಗೆ ಏನಾದರೂ ಒಂದು ಎಜುಕೇಷನ್ ಫೀಲ್ಡಲ್ಲಿ ಚೆನ್ನಾಗಿ ಒಂದು ಸಾಧನೆ ಮಾಡಬೇಕು ಅಂತ ಹೇಳಲಿಕ್ಕೆ ಕರೆಕ್ಟ್ ಸಂಸ್ಥೆ. ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಉಪ್ಪಿನಂಗಡಿಯಲ್ಲಿರುವಂಥ ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯ ಫಲಿತಾಂಶ ಆದರೆ ನೀಟ್ ಫಲಿತಾಂಶ ಇರ್ಬೋದು, CET ಫಲಿತಾಂಶ ಈಗಾಗಲೇ ಹೊರಬಂದಿದೆ. ಈ ಒಂದು ಸಂಸ್ಥೆಯು ಕೂಡ ಉತ್ತಮವಾದಂಥ ಫಲಿತಾಂಶ ಲಭಿಸಿದೆ. ಬನ್ನಿ ಆ ಫಲಿತಾಂಶ ಪಡೆದಂಥ ವಿದ್ಯಾರ್ಥಿಗಳ ಜೊತೆ ಮತ್ತು ಈ ಶಾಲೆಯ ಶಿಕ್ಷಕರೊಂದಿಗೆ ಅಂದರೆ ಪ್ರಾಂಶುಪಾಲರ ಜೊತೆ ಕೂಡ ಈ ಒಂದು ಸಂಸ್ಥೆಯ ಬಗ್ಗೆ ನಾವು ಮಾತಾಡ್ಸೋಣ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿಯಾದಂಥ ಅಭಿಪ್ರಾಯ ಸಂತೋಷವನ್ನು ಹಂಚಿಕೊಳ್ತಾರೆ. ಬನ್ನಿ ತೋರಿಸ್ತೀವಿ ನಿಮಗೆ. ನಮ್ಮ ಜೊತೆ ಇವತ್ತು ಆ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಪ್ರಕಾಶ್ ಅವರಿದ್ದಾರೆ. ಸೊ ಈ ಒಂದು ಫಲಿತಾಂಶದ ಬಗ್ಗೆ ಅವರು ಏನು ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಫಲಿತಾಂಶಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಹಾಗೆ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ಹೇಗೆ ಅನಿಸ್ತಾ ಉಂಟು ಸರ್ ಈಗ ನಿಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಒಂದು ಸಂಸ್ಥೆಗೆ ಒಂದು CETಯಲ್ಲಿ ರಿಸಲ್ಟ್ ಬಂದಿದೆ, ಒಳ್ಳೆಯ ಫಲಿತಾಂಶ? ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳ ಬಗ್ಗೆ. ಇಂದ್ರಪ್ರಸ್ಥ ವಿದ್ಯಾಲಯ ಕಳೆದ 6 ಶೈಕ್ಷಣಿಕ ವರ್ಷಗಳಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ನೀಡ್ತಾ ಬಂದಿದೆ. ಇನ್ನು ನಮ್ಮ ವಿದ್ಯಾರ್ಥಿಗಳು ಕೇವಲ ಬೋರ್ಡ್ ಎಕ್ಸಾಮ್ನಲ್ಲಿ ಮಾತ್ರ ಅಲ್ಲದೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಾದಂತಹ JEE, NEET ಹಾಗೂ ರಾಜ್ಯ ಮಟ್ಟದ CETಯಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನೇ ಪಡೆದಿರುತ್ತಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಹ ಸಂಸ್ಥೆಯಾದಂತಹ ಇಂದ್ರಪ್ರಸ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಅವರ ನೈತಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಯ ಕಡೆಗೆ ಕೂಡ ಗಮನ ಕೊಡ್ತೇವೆ. ನಮ್ಮ ಸಂಸ್ಥೆಯ ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ ಕೇವಲ ಅವರ ಶೈಕ್ಷಣಿಕ ಅಭಿವೃದ್ಧಿ ಅಲ್ಲದೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಸ್ಟ್ರೆಸ್ ಫ್ರೀ ಎಜುಕೇಷನ್ ಇದು ನಮ್ಮ ಸಂಸ್ಥೆಯ ಮೂಲ ಗುರಿ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ವಿದ್ಯಾಸಂಸ್ಥೆಯಿಂದ ಹೋದಂತಹ 2 ವಿದ್ಯಾರ್ಥಿಗಳು NITK ಸುರತ್ಕಲ್ ಹಾಗೂ IIT ಧಾರವಾಡಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗನ್ನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಾಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ JEEಯಲ್ಲಿ ಆಲ್ ಇಂಡಿಯಾ JEE ರ್ಯಾಂಕ್ 32 ಹಾಗೂ 192ನೇ ರ್ಯಾಂಕನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ನೀಟ್ನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿನಿಯರು ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಮೆಡಿಕಲ್ ಗೌರ್ಮೆಂಟ್ ಸೀಟನ್ನು ಪಡೆದುಕೊಂಡಿರ್ತಾರೆ ಎನ್ನುವುದಕ್ಕೂ ಕೂಡ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಹಾಗೆ ನಿನ್ನೆ ಪ್ರಕಟವಾದಂತಹ CET ಪರೀಕ್ಷೆಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು 200ರ ಒಳಗೆ ಸಾಧನೆಯನ್ನು ರ್ಯಾಂಕನ್ನು ತೆಗೆದು ಸಾಧನೆ ಮಾಡಿರುತ್ತಾರೆ. ಬೋರ್ಡ್ ಎಕ್ಸಾಮ್ನಲ್ಲಿ ಕೂಡ ಕಳೆದ 6 ವರ್ಷದಿಂದ ನಾವು 100% ರಿಸಲ್ಟನ್ನು ಪಡೀತಾ ಇದ್ದೇವೆ. ಅಲ್ಲದೆ ಈ ವರ್ಷದ ರಿಸಲ್ಟಿನ ವಿಶೇಷತೆ ಏನು ಅಂದರೆ ಈ ವರ್ಷದ 100% ರಿಸಲ್ಟಲ್ಲಿ 54% ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾಗಿರುತ್ತಾರೆ. ಅಲ್ಲದೆ 30% ಹೆಚ್ಚು ವಿದ್ಯಾರ್ಥಿಗಳು SSLCಯಲ್ಲಿ ಅವರು ಪಡೆದ ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪುತ್ತೂರು ತಾಲೂಕಿನ ಇಂದ್ರಪ್ರಸ್ಥ ವಿದ್ಯಾಲಯದ ಈ ಒಂದು ಸಂಸ್ಥೆಯಲ್ಲಿ ನೀಟ್ ಪರೀಕ್ಷೆ ಬರೆದು ಭಾಳಷ್ಟು ಅತ್ಯಧಿಕ ಅಂಕಗಳನ್ನು ಪಡೆದು ಫಲಿತಾಂಶ ಹೊರ ಬಂದಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ಒಳ್ಳೆಯ ಒಂದು ಅಂಕವನ್ನು ಪಡೆದಂಥ ವಿದ್ಯಾರ್ಥಿನಿ ಕುಮಾರಿ ಆಶಿಕಾ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ಒಂದು ನೀಟ್ ಪರೀಕ್ಷೆ ಬರೀಬೇಕಾದ್ರೆ ಬಹಳಷ್ಟು ಶ್ರಮಪಟ್ಟು ಓದಿ ಅದರಲ್ಲಿ ಒಳ್ಳೆಯ ಒಂದು ಅಂಕವನ್ನು ಪಡೆದಿದ್ದಾರೆ. ಇವತ್ತು ಅವರ ಜೊತೆ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅವರು ಈ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಹೇಗೆ ಅನಿಸ್ತಾ ಇದೆ ಆಶಿಕಾರವರೇ? ತುಂಬ ಖುಷಿ ಆಗ್ತಿದೆ. 2 ವರ್ಷ ಸತತವಾಗಿ ನಾನು ಇದಕ್ಕೆ ಓದ್ತಿದ್ದೆ, ಹಾಗೆ ತುಂಬ ಖುಷಿ ಆಗ್ತಿದೆ. ಎಷ್ಟು ಅಂಕ ಬಂದಿದೆ ನಿಮಗೆ? ನನಗೆ 599. ಇಷ್ಟು ಬರ್ಬೋದು ಅನ್ನುವಂಥ ನಿರೀಕ್ಷೆ ಏನಾದರೂ ಇಟ್ಟಿದ್ದೀರಾ ಅನ್ನುವಂಥದ್ದು? ಎಕ್ಸಾಮ್ ಮುಂಚೆ ಇಷ್ಟು ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಎಕ್ಸಾಮ್ ಬರೆಯುವಾಗ ಚೂರು ಕಾನ್ಫಿಡೆನ್ಸ್ ಬಂತು, ಆಗ್ಬೋದು ಅಂತ. ಮುಂದೆ ಇಷ್ಟು ಒಳ್ಳೆಯ ಅಂಕ ಪಡೆದಿದ್ದೀರಾ, ಮುಂದೆ ಏನು ಮಾಡಬೇಕು, ಯಾವುದನ್ನು ಓದಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು? ಅದೇ MBBS ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಇದೆ. MBBS ಅಂದರೆ ಡಾಕ್ಟರ್ ಆಗುವಂಥ ಕನಸು ಅಲ್ವಾ? ಮನೆಯವರ ಸಪೋರ್ಟ್ ಹೇಗಿದೆ? ಮನೆಯವರು ಮೊದಲಿಂದಲೇ ನನಗೆ ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ಓಕೆ.
ಸೊ ಬೋರ್ಡ್ಸಲ್ಲಿ ನಾನು ಓದೋದು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅವರು ನನಗೆ ಹೆಲ್ಪ್ ಮಾಡಿದರು. ಇಂದ್ರಪ್ರಸ್ಥದಲ್ಲಿ ಓದ್ತಾ ಇದ್ದೀರಿ, ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಏನು ನಿಮಗೆ ಅಭಿಮಾನ ಹೇಗಿದೆ? ಇಂದ್ರಪ್ರಸ್ಥಕ್ಕೆ ನಾನು ಮಾಂಟೆಸರಿಯಲ್ಲೇ ಸೇರಿದ್ದೆ. ಇಲ್ಲೇ ನನ್ನ 10th ಎಲ್ಲ ಮುಗಿಸಿ ನಾನು ಇಲ್ಲೇ ಕಾಲೇಜಿಗೆ ಬಂದಿದ್ದೇನೆ. ಸೊ ಶಾಲೆಯವರಾಗಲಿ ಕಾಲೇಜವರಾಗಲಿ ಎಲ್ಲ ಶಿಕ್ಷಕರು ನನಗೆ ಹೆಲ್ಪ್ ಮಾಡಿದ್ದಾರೆ, ನನ್ನನ್ನು ತಿದ್ದಿ ತೀಡಿದ್ದಾರೆ. ಸೊ ಇಲ್ಲಿ ಶಿಕ್ಷಕರು ಅಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ. ಪಾಠಕ್ಕೆ ಬಂದಾಗ ಬೇಕಾದ ಸಮಯ ನೀಡಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ, ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ನನಗೆ ತುಂಬ ಹೆಲ್ಪ್ ಆಗಿದೆ ಇಲ್ಲಿ. ಎಷ್ಟು ಸಂತೋಷ ಪಡ್ತಾ ಇದ್ರಿ ಈ ಒಂದು ನಿರೀಕ್ಷೆಯ ಫಲಿತಾಂಶ ಬಂದಿರೋದಕ್ಕೆ? ಸಂತೋಷ ಇದೆ. ಓಕೆ, ನಿಮ್ಮ ತಾಯಿಯವರಿದ್ದಾರಲ್ಲ ಜೊತೆಯಲ್ಲಿ, ಹಾಂ, ತಾಯಿಯವ್ರ ಹತ್ರ ಮಾತಾಡೋಣ. ಏನು ಹೇಳ್ತೀರಾ? ನಿಮ್ಮ ಮಗಳು ಒಳ್ಳೆಯ ಒಂದು ಅಂಕವನ್ನು ಪಡೆದಿದ್ದಾಳೆ ನೀಟಲ್ಲಿ. ಹೌದು, ಹೇಗೆ ಅನಿಸ್ತಾ ಉಂಟು ನಿಮಗೆ? ಅವಳಿಗೆ ಬಾಲ್ಯದಿಂದಲೂ ವೈದ್ಯ ಆಗಬೇಕಂತಲೇ ಕನಸು. ಅವಳ ಅಪ್ಪಂದು ಸಹ ಆಸೆ ಸಹ ಅದೇ. ಅದನ್ನು ಅವಳು ಇವತ್ತು ಈಡೇರಿಸಿದ್ದಾಳೆ. ನಮಗೂ ತುಂಬ ಖುಷಿ, ಶಿಕ್ಷಣ ಸಂಸ್ಥೆಗೂ ತುಂಬ ಖುಷಿ. ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾವುದೇ ಸಮಯದಲ್ಲಿ ಯಾವುದೇ ಕಷ್ಟ ಅವಳು ಹೇಳಿಕೊಂಡು ಬಂದರೆ ಅದಕ್ಕೆಲ್ಲ ಪರಿಹಾರ ಹೇಳಿದ್ದಾರೆ. ಹೇಗೆ ಹೇಗೆ ಹೋಗಬೇಕು, ಹೇಗೆ ಹೋದರೆ, ಹೇಗೆ ಓದಿದರೆ ಮುಂದೆ ಬರ್ಬೋದು, ಮಾರ್ಕ್ ತೆಗಿಬೇಕು, ನೀಟಲ್ಲಿ ಅಚೀವ್ ಮಾಡಬೇಕು, ಒಳ್ಳೆ ಕಾಲೇಜ್ ಸಿಗಬೇಕಾದ್ರೆ ಎಷ್ಟು ಮಾರ್ಕ್ ಬರಬೇಕು, ಅದಕ್ಕೆ ನಾವು ಎಷ್ಟು ಶ್ರಮ ಹಾಕಬೇಕು, ಅದನ್ನೆಲ್ಲ ಅವರು ಅವಳಿಗೆ ಹೇಳಿದ್ದಾರೆ. ಪ್ರಿನ್ಸಿಪಾಲ್ ಅಂತೂ ತುಂಬ ಸಲ ಬೆನ್ನು ತಟ್ಟಿದ್ದಾರೆ. ಪ್ರತಿ ಸಲ ಸಹ ಪ್ರತಿಯೊಂದು ಯೂನಿಟ್ ಟೆಸ್ಟ್ ಆಗುವಾಗಲೂ ಅವಳಿಗೆ ಅದನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡಿಕೊಳ್ಬೇಕು, ನೆಕ್ಸ್ಟ್ ಎಷ್ಟು ಮಾರ್ಕ್ ಜಾಸ್ತಿ ಬರಬೇಕು, ಒಂದೊಂದೇ ಹಂತವಾಗಿ ಮೇಲೆ ಹೋಗಬೇಕು, ನಿನ್ನ ಕನಸು ನನಸಾಗಬೇಕಾದ್ರೆ ಅಷ್ಟೇ ಶ್ರಮ ಹಾಕಬೇಕು ಮೇಯ್ನ್. ಹೌದು, ತುಂಬ ಖುಷಿಯಾಗಿದೆ ಅವಳು ಹಾಗೆ. ಆಯ್ತು. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಕಲಿತು ನೀಟ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನ ಪಡೆದಂಥ ಕುಮಾರಿ ಆಶಿಕಾ ಇವರ ಮನದಾಳದ ಮಾತು. ಇವರ ಜೊತೆಯಲ್ಲಿ ಅವರ ತಾಯಿಯವರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಇನ್ನಷ್ಟು ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳನ್ನ ಕೂಡ ನಾವು ಮಾತಾಡ್ಸ್ಕೊಂಡು ಬರೋಣ. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಇವತ್ತು ನೀಟ್ ಪರೀಕ್ಷೆಯಲ್ಲಿ ಹಾಗೂ ಅದರ ಜೊತೆಯಲ್ಲಿ ಸಿ ಇ ಟಿ ಕೂಡ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕವನ್ನು ಗಳಿಸಿರುವಂಥ ಕುಮಾರಿ ಮನಸ್ವಿನಿ ನಮ್ಮ ಜೊತೆ ಇದ್ದಾರೆ. ನೋಡ ಯಾವ ರೀತಿಯಾಗಿ ಅವರು ಹರ್ಷವನ್ನು ವ್ಯಕ್ತಪಡಿಸ್ತಾರೆ, ಈ ರೀತಿಯ ಒಂದು ನಿರೀಕ್ಷೆ ಏನಾದರೂ ಇತ್ತ ಅನ್ನೋದನ್ನು ಅವರ ಜೊತೆ ನಾವು ಮಾತಾಡ್ಸೋಣ. ಹೇಗೆ ಅನಿಸ್ತಾ ಉಂಟು ಮನಸ್ವಿನಿ? ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್ಗೆಲ್ಲ ತುಂಬ ಖುಷಿ ಆಯಿತು ಅಂತ ನನಗೂ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು. ಅವರಿಗೂ ನಮ್ಮ ಪೇರೆಂಟ್ಸ್ ಥರನೇ ಅವರು ಖುಷಿ ಪಟ್ಟಿದ್ದಾರೆ. ಅದನ್ನು ನೋಡಿ ನನಗೂ ತುಂಬ ಖುಷಿ ಆಯಿತು. ನೀಟಲ್ಲಿ ಎಷ್ಟು ಅಂಕ ಬಂದಿತ್ತು? 535 ಅಂಕ ಬಂದಿತ್ತು. ಓಕೆ, ಸಿ ಇ ಟಿಯಲ್ಲಿ? ಸಿ ಇ ಟಿಯಲ್ಲಿ ಪಿ ಸಿ ಬಿಯಲ್ಲಿ 137 ಬಂದಿದೆ, ಪಿ ಸಿ ಎಮ್ಮಲ್ಲಿ 104. ಓಕೆ, ಇಷ್ಟು ಬರ್ಬೋದು ಅನ್ನುವಂಥ ನಿರೀಕ್ಷೆ ಏನಾದರೂ ಇಟ್ಟಿದ್ದೀರಾ ಅನ್ನುವಂಥದ್ದು? ಹಾಂ, ನೀಟಲ್ಲಿ ಸ್ವಲ್ಪ ಹೆಚ್ಚು ಬರ್ತದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಷ್ಟು ಬರಲಿಲ್ಲ. ಹಾಗೆ ಪರವಾಗಿಲ್ಲ, 535 ಬಂದದ್ದು ಖುಷಿ ಉಂಟು. ಹಾಗೆ ಸಿ ಇ ಟಿ ಎಕ್ಸ್ಪೆಕ್ಟ್ ಮಾಡಿದ್ದೇ ಬಂತು. ಓಕೆ, ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಮುಂದೆ ಮೆಡಿಕಲ್ ಸಿ ಇ ಟಿಗೆ ಟ್ರೈ ಮಾಡಬೇಕು ಅಂತ. ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸು ಅಲ್ವಾ? ಹಾಂ. ಓಕೆ, ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಯಾವತ್ತೂ ಪ್ರೋತ್ಸಾಹ ಕೊಡ್ತಿದ್ರು. ಸ್ವಲ್ಪ ಕಡಿಮೆ ಅಂಕ ಬಂದಿದ್ರು ಮಾಕ್ ಟೆಸ್ಟಲ್ಲಿ, ಯಾವತ್ತೂ ಬಂದು ನಿಮಗೆ ಆಗ್ತದೆ, ಸಾಧ್ಯ ಉಂಟು, ಇದು ನೀಟ್ ಅಂತ ತುಂಬ ಕಷ್ಟ ಏನಿಲ್ಲ, ಯಾವತ್ತೂ ಪರಿಶ್ರಮ ಪಡ್ತಾ ಇರಬೇಕು ಅಂತ ಪ್ರಿನ್ಸಿಪಲ್ ಸರ್ ಯಾವತ್ತೂ ಪ್ರೋತ್ಸಾಹ ಕೊಡ್ತಿದ್ರು. ಡೌಟ್ಸ್ ಎಲ್ಲ ಎಂತ ಇದ್ದರೂ ಅವರು ಕ್ಲಿಯರ್ ಮಾಡ್ತಿದ್ರು. ಓಕೆ, ಮನೆಯವರ ಪ್ರೋತ್ಸಾಹ ಯಾವ ರೀತಿ ಇತ್ತು? ಮನೆಯವರು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಹಿಡಿದು ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡ್ತಿದ್ರು. ನಾನು ಬೆಳಗ್ಗೆ ಬೇಗ ಎದ್ದು ಓದಬೇಕು ಅಂತ ಇದ್ದರು, ಅವರೇ ನನ್ನನ್ನು ಎಬ್ಬಿಸ್ತಿದ್ರು. ಬೆಳಗ್ಗೆ ಬೇಗ ಎದ್ದು ಅವರು ಬೇಗ ಹೇಳ್ತಿದ್ರು. ನನ್ನಿಂದಾಗಿ ನನ್ನ ಥರನೇ ಅವರು 2 ವರ್ಷ ಶ್ರಮ ಪಟ್ಟಿದ್ದಾರೆ. ಓಕೆ, ಫಲಿತಾಂಶ ತುಂಬ ಖುಷಿ ಕೊಟ್ಟಿದೆ. ಎಷ್ಟು ಖುಷಿ ಕೊಟ್ಟಿದೆ? ತುಂಬ ಖುಷಿ. ಓಕೆ, ಸರ್ ಏನು ಹೇಳ್ತೀರಾ? ತುಂಬ ಒಂದು ಫಲಿತಾಂಶ ಅಂಕವನ್ನು ಪಡೆದಿದ್ದಾಳೆ. ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ಈ ಕಾಲೇಜಿನಿಂದ ಮ್ಯಾನೇಜ್ಮೆಂಟು ಹಾಗೆ ಪ್ರಿನ್ಸಿಪಾಲ್ ಸರ್ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಅಂದರೆ ಫಸ್ಟ್ ಇಯರು ಪಿ ಯು ಸಿಯಲ್ಲಿ ಅವರು ಯಾವ ರೀತಿ ಹೋಗ್ತಾರೆ ಎಂಬುದನ್ನು ತಿಳ್ಕೊಂಡು ಅದಕ್ಕೆ ಆ ಲೈನಿಗೆ ಅವರನ್ನು ಮೋಟಿವೇಟ್ ಮಾಡ್ತಾಯಿದ್ರು. ತುಂಬ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಹೌದಾ, ಥ್ಯಾಂಕ್ ಯು. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಇವತ್ತು JEB2 ಇದರಲ್ಲಿ ಒಳ್ಳೆಯ ಒಂದು ಅಂಕವನ್ನು ಪಡೆದು ಒಳ್ಳೆಯ ಫಲಿತಾಂಶವನ್ನು ಪಡೆದಂಥ ಆಶ್ರಯ ದತ್ತ ನಮ್ಮ ಜೊತೆ ಇದ್ದಾರೆ. ನೋಡ ಯಾವ ರೀತಿಯಾಗಿ ಅವರು ಹರ್ಷವನ್ನು ವ್ಯಕ್ತಪಡಿಸ್ತಾರೆ, ಈ ಒಂದು ಫಲಿತಾಂಶದ ನಿರೀಕ್ಷೆ ಅವರಲ್ಲಿ ಇತ್ತ ಅನ್ನೋದನ್ನು ಅವರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ಹೇಗೆ ಅನಿಸ್ತಾ ಇದೆ ಆಶ್ರಯ ದತ್ತ ಅವರೇ? ಖುಷಿ ಆಗ್ತದೆ. ಫಲಿತಾಂಶದ ನಿರೀಕ್ಷೆ ಇತ್ತು, ಬಟ್ ಈ ಎಕ್ಸಾಮ್ನಂದು ಮೇಯ್ನಾಗಿ ನಾನು ಬರೆದಿದ್ದಲ್ಲ, ಅಂದರೆ ಬೇರೆ ಸೈಡಲ್ಲಿ ಅಂತ ಬರೆದಿದ್ದು. ಬಟ್ ಎಕ್ಸಾಮ್ ಬರೆದ ಮೇಲೆ ಚೆನ್ನಾಗಾಗಿದೆ, ರಿಸಲ್ಟ್ ಚೆನ್ನಾಗಿ ಬರ್ತದೆ ಅಂತ ನಿರೀಕ್ಷೆ ಇತ್ತು. ಎಷ್ಟು ಬಂದಿದೆ? ಇವಾಗ ನಂದು ಆಲ್ ಇಂಡಿಯಾ ರ್ಯಾಂಕ್ 37 ಬಂದಿದೆ. ಹಾಂ,
ಈ ರೀತಿಯ ಒಂದು ನಿರೀಕ್ಷೆ ಇರಲಿಲ್ಲ ನಿಮ್ಮಲ್ಲಿ? ಇತ್ತು ಅಂದರೆ ಒಂದು ಈಗ ಅಂದರೆ ಅದರಲ್ಲಿ ಮೇನ್ ಕಾಲೇಜಸ್ ಡೆಲ್ಲಿ, ಭೋಪಾಲ್, ವಿಜಯವಾಡ. ಸೊ ಅದು ಮೂರಲ್ಲಿ ಯಾವುದಾದ್ರೂ ಒಂದು ಸಿಗ್ಬೋದು ಅಂತ ನಿರೀಕ್ಷೆ ಇತ್ತು ರಿಸಲ್ಟ್ ಪ್ರಕಾರ. ಬಟ್ 37 ಅಂತ ಅಷ್ಟು ಆ್ಯಕ್ಯುರೇಟ್ ಆಗಿರಲಿಲ್ಲ ಹಾಗೆ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ನನಗೆ ಇಂಟ್ರೆಸ್ಟ್ ಮೆಡಿಕಲ್ ಫೀಲ್ಡು, ಸೊ ಅದಕ್ಕೆ ಟ್ರೈ ಮಾಡಬೇಕು ಅಂತ. ಡಾಕ್ಟರ್ ಆಗ್ತೀರಾ? ಹಾಂ ಹಾಂ, ಸೈಕ್ಯಾಟ್ರಿ ಇಂಟ್ರೆಸ್ಟು, ಸೊ ಅದಕ್ಕೆ ಟ್ರೈ ಮಾಡಿ. ಓಕೆ. ಓದನ್ನು ಯಾವ ರೀತಿಯಾಗಿ ನೀವು ಓದಿನ ಒಂದು ಶ್ರಮ ಪಡ್ತಾ ಇದ್ದೀರಿ, ಅಥವಾ ಓದಿನ ಒಂದು ದಿನಚರ್ಯನ್ನ ಯಾವುದರಿಂದ ಪ್ರಾರಂಭ ಮಾಡ್ತಾ ಇದ್ದೀರಾ ಅನ್ನೋದು? ಫಿಕ್ಸ್ಡ್ ಅಂತ ಇರಲಿಲ್ಲ. ಮೂಡ್ ಜಾಸ್ತಿ ಇದ್ದ ದಿನ ತುಂಬ ಜಾಸ್ತಿ, ಇಲ್ಲದಿದ್ದ ದಿನ ಹಾಗೆ ಆ್ಯಾವರೇಜ್. ಬಟ್ ಇದಕ್ಕೆ ನಾನೊಂದು ಲಾಸ್ಟ್ 15 ಡೇಸ್ ಮಾಡಿದ್ದು. ಅಂದರೆ ಇದರ ಬಗ್ಗೆ ನನಗೆ ಎಕ್ಸಾಮಿಗೆ ಗೊತ್ತಾಗಿದ್ದೇ ರಿಜಿಸ್ಟರ್ ಮಾಡಿದ ಮೇಲೆ ಈ ಥರ ಒಂದು ಎಕ್ಸಾಮ್ ಇತ್ತು ಅಂತ. ಮತ್ತು ಸಿಲೆಬಸ್ಸು ಆಯಿತು, ಅದು ಸಿಕ್ತು ಹಾಗೆ. ಮತ್ತು ಪೇರೆಂಟ್ಸ್ ಸಪೋರ್ಟ್, ಕಾಲೇಜಿಂದ ತುಂಬ ಸಪೋರ್ಟ್ ಸಿಗ್ತಿತ್ತು. ಯಾವಾಗ ಬೇಕಿದ್ರೂ ನಾವು ಹೋಗಿ ಡೌಟ್ಸ್ ಕೇಳ್ಬೋದಿತ್ತು ಅವ್ರ ಜೊತೆ. ಆಮೇಲೆ ಹಾಲಿಡೇಸಲ್ಲಿ ಸಹ ಫೋನ್ ಮಾಡಿ ಅವರು ವಿಚಾರಿಸ್ತಿದ್ರು ಹೇಗಿತ್ತು ಅಂತ. ಸೊ ನಮ್ಮ ಸರೌಂಡಿಂಗಲ್ಲಿ ಎಷ್ಟು ಪಾಸಿಟಿವಿಟಿ ಇದ್ದಾಗ ಆರಾಮಕ್ಕೆ ಹೋಗ್ತಿತ್ತು. ಓದಿನ ಜೊತೆ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ನಿಮ್ಮಲ್ಲಿ ಇದೆಯಾ? ಚೆಸ್ಸು ಮತ್ತು ಕ್ರಿಕೆಟ್. ಅಂದರೆ ಈ ಇಂದ್ರಪ್ರಸ್ಥ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ನಿಮಗೆ ಒಂದು ಬೆಸ್ಟ್ ಸಂಸ್ಥೆ ಬೇಕು ಅಂತಿದ್ರೆ ಇದಕ್ಕೆ ಬರ್ಬೋದು. ಟೀಚರ್ಸ್ ಎಷ್ಟು ಫ್ರೆಂಡ್ಲಿಯಾಗಿರ್ತಾರೆ ಅಂದರೆ, ಇವಾಗ HKP ಸರ್ ಇದು ಸಹ ನಾವು ಅವರ ಕ್ಯಾಬಿನಿಗೆ ಹೋಗಿದರೆ ಯಾವಾಗ ಬೇಕಿದ್ರೂ ಡೌಟ್ಸ್ ಕೇಳ್ಬೋದಿತ್ತು. ಆಮೇಲೆ ನಮ್ಮ ಹಾಲಿಡೇಸಲ್ಲಿ ಫೋನ್ ಮಾಡಿ ಎಲ್ಲ ಹೇಗಾಗ್ತದೆ ಅಂತ ವಿಚಾರಿಸ್ತಾರೆ. ಆಮೇಲೆ ಸಂಡೇ ಇದು ಬೇರೆ ಪ್ರಾಕ್ಟೀಸ್ ಶೀಟ್ಸು ಅಲ್ಲ. ಸೊ ನಿಮಗೆ ಒಂದು ಏನಾದರೂ ಒಂದು ಎಜುಕೇಷನ್ ಫೀಲ್ಡಲ್ಲಿ ಚೆನ್ನಾಗಿ ಒಂದು ಸಾಧನೆ ಮಾಡಬೇಕು ಅಂತ ಹೇಳಲಿಕ್ಕೆ ಕರೆಕ್ಟ್ ಸಂಸ್ಥೆ. ತಂದೆಯವರಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಾ ಮಗನ ಒಂದು ಅಚೀವ್ಮೆಂಟಿಗೆ? ಖುಷಿಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಹೇಳ್ತೇನೆ, ಇಂದ್ರಪ್ರಸ್ಥ ಕಾಲೇಜ್ ಬಗ್ಗೆ. ಇದು ಕೂಡ ಒಂದು ಒಳ್ಳೆಯ ಬೋಧನಾ ಗುಣಮಟ್ಟ ಒಳ್ಳೆ ಇರುವ ಕಾಲೇಜ್ ಅಂತ ನನಗೆ ಅನ್ನಿಸ್ತಿದೆ. ಯಾಕೆಂದರೆ ಇಲ್ಲಿಯ ಪ್ರಿನ್ಸಿಪಾಲ್ರು ಇರ್ಬೋದು, ಅವರ ಸ್ಟಾಫು, ಲೆಕ್ಚರರ್ಸ್ ಇರ್ಬೋದು, ನಮಗೆ ಆವಾಗವಾಗ ಫೋನ್ ಮಾಡಿ ಇವನ ಕಲಿಕೆ ಬಗ್ಗೆ ವಿಚಾರಿಸ್ತಾ ಇದ್ದರು. ಇದು ಇಷ್ಟೇ ಅಲ್ಲದೆ ಅವರು ಪಾಠ್ಯೇತರ ಚಟುವಟಿಕೆ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಈಗಾಗಲೇ ಮಗ ಹೇಳಿದಾಗ ಚೆಸ್ಸಿಗೆ ಅವನು ಇಲ್ಲಿಗೆ ಅಸ್ಸಾಮಲ್ಲಿ ಹೋಗಿ ಗೆದ್ದು ಬಂದಿದ್ದ. ಮತ್ತು ಟೋಟಲಿ ಹೇಳೋದಿದ್ದರೆ ಮಕ್ಕಳ ಎಫರ್ಟ್ ಬೇಕು, ಅದರ ಜೊತೆಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆ ಬೇಕು. ಅದಕ್ಕೆ ಇಂದ್ರಪ್ರಸ್ಥ ನನಗೆ ತುಂಬ ಸಂತಸವನ್ನು ಕೊಟ್ಟಿದೆ. ಅದರ ಜೊತೆಗೆ ಮಗನ ಒಂದು ಇದರಲ್ಲಿ ಪ್ರಗತಿ ಕಂಡದ್ದು ಕೂಡ ಖುಷಿ ಕೊಟ್ಟಿದೆ ನನಗೆ. ಒಂದು ಈ ಸಾಧನೆ ನಿಮಗೆ ತುಂಬ ಖುಷಿ ಕೊಟ್ಟಿದೆ? ಖಂಡಿತ ಖುಷಿ ಕೊಟ್ಟಿದೆ. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಬರೆದು ಅತ್ಯಧಿಕ ಅಂಕಗಳನ್ನು ಗಳಿಸಿ ಇವತ್ತು ಒಂದು ಈ ಸಂಸ್ಥೆಗೆ ಹಾಗೂ ಅವರ ಮನೆಯವರಿಗೆ ಕೂಡ ಒಳ್ಳೆಯ ಒಂದು ಹೆಸರನ್ನು ಗಳಿಸಿಕೊಟ್ಟಿರುವಂಥ ಕುಮಾರಿ ಯುಕ್ತ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ಈ ರೀತಿಯ ಒಂದು ಅಂಕ ಪಡೆದ ಒಂದು ಈ ಫಲಿತಾಂಶವನ್ನು ಹೊರತಂದಿರುವಂಥ ವಿದ್ಯಾರ್ಥಿನಿ ಏನು ಹೇಳ್ತಾರೆ, ಈ ಹರ್ಷವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಕೇಳೋಣ. ಯುಕ್ತರವರೇ, ಹೇಗೆ ಅನಿಸ್ತಾ ಉಂಟು ನಿಮ್ಮ ಒಂದು ನಿರೀಕ್ಷೆಯ ಈ ಫಲಿತಾಂಶಕ್ಕೆ? ತುಂಬ ಖುಷಿ ಆಗ್ತಾ ಉಂಟು. ಲೈಕ್ ಹಾರ್ಡ್ ವರ್ಕ್ ಮಾಡಿದ್ದು ಇವತ್ತು ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದೆ ಅದಕ್ಕಿಂತ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಸಿಕ್ಕಿತು ಅಂತ ಅಷ್ಟು ಖುಷಿ. ನಿರೀಕ್ಷೆ ಇತ್ತಾ? ಹೌದು, ಎಷ್ಟು ಬರ್ಬೋದು? ಇದಕ್ಕಿಂತ ಸ್ವಲ್ಪ ಕಡಿಮೆ ಬರ್ಬೋದು ಅಂತ ಇತ್ತು, ಆದರೆ ಈಗ ಸ್ವಲ್ಪ ಈಗ 67,000 ರ್ಯಾಂಕ್ ಸಿಕ್ಕಿತ್ತು. ಸೊ ತುಂಬ ಖುಷಿ ಆಗ್ತಾ ಉಂಟು ಈಗ. ಓಕೆ, ಮುಂದೆ ನಿಮ್ಮ ಈಗ ಒಳ್ಳೆಯ ಒಂದು ರ್ಯಾಂಕ್ ಗಳಿಸ್ಕೊಂಡಿದ್ರಿ, ಮುಂದೆ ಏನು ಮಾಡಬೇಕು ಅಂತಿದ್ರಿ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಿದ್ರಿ? ಮುಂದೆ MBBS ಮಾಡಬೇಕು ಅಂತ ಇದ್ದೇನೆ. ಅದು ಡಾಕ್ಟರ್ ಆಗುವ ಕನಸು? ಡಾಕ್ಟರ್ ಆಗುವ ಕನಸು. ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಪದ್ಧತಿಯ ಬಗ್ಗೆ ಅಥವಾ ಇಂದ್ರಪ್ರಸ್ಥ ವಿದ್ಯಾ ಸಂಸ್ಥೆಯ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಕೋಚಿಂಗ್ ಬಹಳ ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಲೈಕ್ ಕ್ಲಾಸ್ 11th 12th ತನಕ ಒಳ್ಳೆ ಗುಣಮಟ್ಟದ ಕೋಚಿಂಗ್ ಸಿಗ್ತದೆ. ಮತ್ತು ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇರ್ತಾರೆ. HKP ಸರ್ ಆಗ್ಬೋದು, ಪ್ರಿನ್ಸಿಪಲ್, ಮತ್ತು ಜಯಂತಿ ಮ್ಯಾಮ್ ಅವರ ಗೈಡೆನ್ಸ್ ಮತ್ತು ಸಪೋರ್ಟಿಂದ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ. ಮತ್ತು ಟೀಚರ್ಸ್ ಎಲ್ಲರೂ ಸಹ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಸಹ ಒಳ್ಳೆಯ ಒಂದು ಸಪೋರ್ಟ್ ಕೊಡ್ತಾರೆ. ಅದರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಮತ್ತು ಓದಬೇಕು ಅಂತ ಅನ್ನಿಸ್ತದೆ. ಹಾಗೆ ಮನೆಯವರ ಸಪೋರ್ಟ್ ಯಾವ ರೀತಿ ಇತ್ತು? ಅದೇ ನಮಗಿಂತ ಜಾಸ್ತಿ ಪ್ರಿಪೇರ್ ಆಗೋದಂದರೆ ನಮ್ಮ ಪೇರೆಂಟ್ಸ್. ಅವರ ಸಪೋರ್ಟ್ ಇಲ್ಲದೆ ಅಂದರೆ ಸಪೋರ್ಟ್ ಬೇಕು, ಅವ್ರು ಕೊಡ್ತಾನೆ ಇದ್ದರು. ಲೈಕ್ ಲೋ ಫೀಲ್ ಆದಾಗ ಅವ್ರ ಜೊತೆ ಮಾತಾಡಿ ಮತ್ತು ಅವರು ಹುರಿದುಂಬಿಸ್ತಾರೆ. ಸೊ ಖುಷಿ ಆಗ್ತದೆ, ತುಂಬ ಖುಷಿಯಾಗಿ. ಹೌದು. ಹಾಗಾದರೆ ಮನೆಯವ್ರ ಹತ್ರ ಮಾತಾಡ್ಸೋಣ ಅಲ್ಲ? ಅಪ್ಪ ಅಮ್ಮನ ಹತ್ರ ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಾ ಉಂಟು. ಅವಳ ಬಗ್ಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಅವಳು ಚಿಕ್ಕ 3 ವರ್ಷದ ಹುಡುಗಿ ಆದಾಗಿಂದ ಎಲ್ಲರೂ ಕೇಳ್ತಾ ಇದ್ರು, ಮುಂದೆ ಬೆಳೆದಾದ್ಮೇಲೆ ನೀನು ಏನಾಗಬೇಕು ಅಂತ ಬಯಸ್ತೀಯ ಅಂತ ಕೇಳುವಾಗ ಅವಳು ನನ್ನ ಮುಖ ನೋಡ್ತಾ ಇದ್ಲು. ನಾನು ಹೇಳ್ತಾ ಇದ್ದೆ, ನಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟರ್ ಯಾರು ಸಹ ಇಲ್ಲ, ನೀನು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದೆ. ಆಗಿಂದ ಅವಳ ಕನಸು ಡಾಕ್ಟರ್ ಆಗಬೇಕು ಅಂತ. ಆ ಕನಸನ್ನು ನನಸು ಮಾಡುವಲ್ಲಿ ಇಂದ್ರಪ್ರಸ್ಥ ವಿದ್ಯಾಲಯ ತುಂಬ ಸಹಕಾರ ಕೊಟ್ಟಿದೆ ಅವಳಿಗೆ.
ಆದ ಕಾರಣ ಇಂದ್ರಪ್ರಸ್ಥ ವಿದ್ಯಾಲಯಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ತೇನೆ ನಾನು. ಓಕೆ ಸರ್, ಏನು ಹೇಳ್ತೀರಾ ಮಗಳ ಒಂದು ಅಚೀವ್ಮೆಂಟ್ ಬಗ್ಗೆ? ಭಾಳ ಖುಷಿಯ ವಿಷಯ ಇದು. ಯಾಕಂದರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬರ್ತದೆ ಅಂತ. ಹಾಗಾಗಿ ನಾವು ನಿರೀಕ್ಷೆಗಿಂತ ಮೇಲೆ ಅವಳು ರ್ಯಾಂಕನ್ನು ತಗೊಂಡಿದ್ದಾಳೆ. ಇನ್ನು ಡಾಕ್ಟ್ರ್ ಓದಿಸಬೇಕನ್ನೋ ಆಸೆ ಉಂಟು, ನೋಡಬೇಕಿನ್ನು ಹೇಗಾಗ್ತದೆ ಅಂತ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿನಿಯ ಒಂದು ಮಾತುಗಳು, ಹಾಗೆ ಅವರ ಪೇರೆಂಟ್ಸ್ಗಳ ಮಾತನ್ನು ನಾವು ಕೇಳಿದ್ದೇವೆ. ಮುಂದೆ ವೈದ್ಯರಾಗುವಂಥ ಒಂದು ಕನಸನ್ನು ಹೊತ್ತಿದ್ದಾರೆ. ಅವರ ಕನಸು ನನಸಾಗಲಿ ಎಂಬುದು ಕೂಡ ನಮ್ಮ ಆಶಯ. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ನೀಟ್ ಪರೀಕ್ಷೆ ಮತ್ತು CET ಪರೀಕ್ಷೆ ಎರಡನ್ನೂ ಬರೆದು ಒಳ್ಳೆಯ ಅಂಕವನ್ನು ಗಳಿಸಿರುವಂಥ ತನ್ವಿತ್ ನಮ್ಮ ಜೊತೆ ಇದ್ದಾರೆ. ಸೊ ತನ್ವಿತ್ ಈ ಒಂದು ಹರ್ಷವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ತನ್ವಿತ್, ಹೇಗೆ ಅನಿಸ್ತಾ ಉಂಟು? ಸರ್, ತುಂಬ ಖುಷಿ ಆಗ್ತಾ ಉಂಟು. ನಮಗೆ ಇಲ್ಲಿ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರಿನ್ಸಿಪಲ್ ಆಗಲಿ ಟೈಮಿಗೆ ಕರೆದು ತುಂಬ ಮೋಟಿವೇಶನ್ ಕೊಡ್ತಾಯಿದ್ರು, ಚೇಂಬರಿಗೆಲ್ಲ ಕರೆದು. ಮತ್ತು ಲೆಕ್ಚರ್ಸ್ ಹಾಗೆ ತುಂಬ ಫ್ರೆಂಡ್ಲಿ ಆಗಿದ್ದರು. ಎಂಥ ಪ್ರಾಬ್ಲಮ್ಸ್ ಇದ್ದರು, ಡೌಟ್ಸ್ ಇದ್ದರು, ಆಗಾಗ ಹೋದರೆ ಎಲ್ಲ ಡೌಟ್ ಮಾಡಿ ಸಾಲ್ವ್ ಮಾಡಿ ಕೊಡ್ತಾಯಿದ್ರು. ಮತ್ತು ಆಗಾಗ ಮೋಟಿವೇಟರ್ಸನ್ನೆಲ್ಲ ಕಡಿತಾಯಿದ್ರು. ಅದೆಲ್ಲ ತುಂಬ ಯೂಸ್ ಆಯಿತು. ನೀವು ಓಕೆ, ಅಂದರೆ ಇಷ್ಟೊಂದು ಅಂಕ ಬರ್ತದೆ ಅಂತ ಹೇಳುವಂಥ ನಿರೀಕ್ಷೆ ಏನಾದರೂ ಇಟ್ಟಿದೆಯಾ ತನ್ವಿತ್? ಇನ್ನೂ ಬರಬೇಕು ಅಂತ ಆಸೆ ಇತ್ತು, ಆದರೆ ನಾನು ಹಾರ್ಡ್ ವರ್ಕ್ ಮಾಡಿದ್ದಾನೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ CETಲಿ 14,000 ರ್ಯಾಂಕ್ ಬಂತು. ಆಮೇಲೆ ಮುಂದೆ ಈಗ ಮುಂದಿನ ಹೆಜ್ಜೆ ಯಾವುದನ್ನು ಓದಬೇಕು ಅಂತಿದ್ದೆ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ? ನನಗೆ ಇಂಜಿನಿಯರಿಂಗ್ ಮೇಲೆ ತುಂಬ ಇಂಟ್ರೆಸ್ಟು. ಅಂದರೆ CSE ಬ್ರ್ಯಾಂಚ್ ತಗೊಳ್ಬೇಕಂತ ತುಂಬ ಆಸೆ ಉಂಟು. ಹಾಗೆ ಈಗ ಕೌನ್ಸಿಲಿಂಗ್ ಆದಮೇಲೆ ಯಾವ ಕಾಲೇಜ್ ಸಿಗ್ತದೆ ಅಂತ ನೋಡಬೇಕು. ಒಳ್ಳೆ ಕಾಲೇಜಿಗೆ ನಿರೀಕ್ಷೆ ಉಂಟು. ಹಾಗೆ ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ನಾನು ಇಲ್ಲಿ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರ ಅಲ್ಲ, ತುಂಬ ಈಗ ಕಲ್ಚರಲ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಎಲ್ಲದರಲ್ಲೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಂಟರ್ ಕಾಲೇಜ್ ಕಾಂಪಿಟೇಷನ್ಸು ಇದಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಈ ಹುಣಸೂರು ಹಾಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನು. ಹಾಗೆ ನಾನಿಲ್ಲಿ ಕಾಲೇಜ್ ಪ್ರೆಸಿಡೆಂಟ್ ಕೂಡ ಆಗಿದ್ದೆ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಹಾಗೆ ನಾನೆಲ್ಲ ಯುಟಿಲೈಸ್ ಮಾಡಿದ್ದೇನೆ. ನಾಯಕತ್ವದ ಗುಣವನ್ನು ಕೂಡ ಬೆಳೆಸ್ಕೊಟ್ಟಿದ್ದಾರೆ. ಬೆಳೆಸ್ಕೊಟ್ಟಿದ್ದಾರೆ ನನಗೆ. ಈ ಒಂದು ಓದಿಗೆ ಮನೆಯವರ ಸಪೋರ್ಟ್ ಯಾವ ರೀತಿ ಇತ್ತು? ಮನೇಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಚಿಕ್ಕ ವಯಸ್ಸಿಂದಲೂ ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಇಲ್ಲಿ ಕಾಲೇಜಿಗೆ ಹಾಕೋದು ಅಂದರೆ ತುಂಬ ಇಷ್ಟ ಇತ್ತು ಅವರಿಗೆ ಇಲ್ಲೇ ಬರೋದು. ಸೊ ಹಾಗೆ. ಹಾಗಾದರೆ ಮನೆಯವರ ಜೊತೆ ಅಮ್ಮ ಇದ್ದಾರಲ್ಲ, ಹೇಗೆ ಅನಿಸ್ತಾ ಇದೆ? ನಮಸ್ತೆ. ಮಗನ ಒಂದು ಅಚೀವ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ? ಬಹಳ ಖುಷಿ ಆಯಿತು. ಅಂದರೆ ಅವನು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಒಂದು ನಿರೀಕ್ಷೆ ನಮ್ಮಲ್ಲಿತ್ತು. ಆದಷ್ಟು ಪ್ರಯತ್ನ ಪಟ್ಟಿದ್ದಾನೆ. ನಮಗೂ ಬಹಳ ಖುಷಿಯಾಗಿದೆ ಅವನ ರ್ಯಾಂಕ್ ಬಂದಿರುವಂಥದ್ದು ಕೂಡ. ಇನ್ನು ಮುಂದೆ ಇಂಜಿನಿಯರಿಂಗಿಗೆ ಹಾಕುವಂತ ಇದ್ದೇವೆ. ತುಂಬ ಖುಷಿ ಪಟ್ಟಿದ್ದೇವೆ. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ JEE ಪರೀಕ್ಷೆ ಬರೆದು ಉತ್ತಮ ಅಂಕವನ್ನು ಗಳಿಸಿರುವಂಥ ಆದೇಶ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂತೋಷವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅವ್ರ ಜೊತೆ ಮಾತಾಡೋಣ. ಆದೇಶ್, ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಅನ್ನಿಸ್ತಾ ಉಂಟು. ಅಂದರೆ ನಾವು ಏನು ಕಲ್ತಿರಲಿಲ್ಲ, JEE ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾದ್ದು. ಫಸ್ಟ್ ಇಯರ್ ನಮಗೆ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆದ್ದು. ಹಾಗೆ ಫಸ್ಟ್ ಇಯರಲ್ಲಿ ಏನು ಓದಿರಲಿಲ್ಲ. ಸೆಕೆಂಡ್ ಇಯರಲ್ಲಿ ಪ್ರಿನ್ಸಿಪಲ್ ಸರ್ ನಮ್ಮನ್ನೊಂದು ಮಕ್ಕಳ ಥರ ನೋಡಿದ್ದಾರೆ. ಎಲ್ಲ ಟೀಚರ್ಸ್ ಕಮ್ಮಿ ಮಾರ್ಕ್ ಬಂದಾಗ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಹೇಳಿಕೊಟ್ಟಿದ್ದಾರೆ. ಅದರಿಂದಾಗಿ ನನಗೆ JEEಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 3000 ಬಂದಿದೆ. ತುಂಬ ಖುಷಿಯಾಗಿದೆ. ಇಷ್ಟು ಬರ್ಬೋದು ಅನ್ನುವಂಥ ನಿರೀಕ್ಷೆ ಏನಾದರೂ ಇಟ್ಟಿದ್ರಾ? ನಿರೀಕ್ಷೆ ಇಟ್ಟಿರಲಿಲ್ಲ. ಯಾಕಂದರೆ ನಾವು ಓದಿದ್ದೆ 1 ವರ್ಷ, 5 ವರ್ಷ 6 ವರ್ಷ ಡ್ರಾಪ್ ಎಲ್ಲ ತಗೊಂಡು ಅಷ್ಟೆಲ್ಲ ಪ್ರಿಪೇರ್ ಮಾಡಿ ಬರುವಾಗ ನಾವು ನಮ್ಮ ಪ್ರಿಪ್ರೇಷನ್ ಅಷ್ಟು ಇರಲಿಲ್ಲದಿದ್ದರೂ ಇಲ್ಲಿಯ ಕ್ವಾಲಿಟಿ ಎಜುಕೇಷನಿಂದಾಗಿ ಅಷ್ಟು ರ್ಯಾಂಕ್ ಬಂದಿದೆ ಅಂತ ಹೇಳ್ಬೋದು. ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಅಂದರೆ ನನಗೆ ವೆಟರ್ನರಿ ಮಾಡಬೇಕು ಅಂತ ತುಂಬ ಆಸೆ ಉಂಟು. CETಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ, ನಾನು ಕಾಯ್ತೇನೆ. ಇಲ್ಲದಿದ್ದರೆ ನಾನು ಡ್ರಾಪ್ ಮಾಡುವ ಅಂತೊಂದು ನಿರೀಕ್ಷೆ ಉಂಟು. ಅಂದರೆ ಬೇರೆ ಯಾವುದಕ್ಕೆ ಫೀಲ್ಡ್ ಆಯ್ಕೆ ಮಾಡಿಕೊಳ್ಳೋದಿಲ್ಲ? ನಾನು JEE ಬರೆದಿದ್ದು ಯಾಕಂದರೆ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ರು ನಮಗೆ ಒಂದು ರ್ಯಾಂಕ್ ಬೇಕು. ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಟಿರುವಾಗ ನಾವೊಂದು ತೆಗಿಲಿಲ್ಲದಿದ್ದರೆ ಆಗ್ತದಾ? ಅವರಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ನಮ್ಮನ್ನು. ಹಾಗೆ. ಓಕೆ, ಮನೆಯವರ ಸಪೋರ್ಟ್ ಯಾವ ರೀತಿ ಇತ್ತು ನಿಮಗೆ? ಮನೆಯವರು ಯಾವ ಎಕ್ಸಾಮ್ ಬರೆಯೋದಾದರೂ ಎಷ್ಟೇ ಕಷ್ಟ ಇದ್ದರೂ ಆಯಿತು ಹೋಗಿ ಬರಿ ಅಂತಲೇ ಹೇಳ್ತಿದ್ರು. ನನ್ನ ಮನೆ ಇಲ್ಲಿದ್ದರೂ ಎಕ್ಸಾಮ್ ಸೆಂಟರ್ ಮಂಗಳೂರಿನ ಬೋಂದೆಲಲ್ಲೆಲ್ಲ ಸಿಕ್ತಿತ್ತು. ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ. ಒಳ್ಳೆ ಸಪೋರ್ಟಿವ್ ಆಗಿದ್ರು. ಸರಿ, ಹಾಗಾದರೆ ಅಮ್ಮನ ಜೊತೆ ಮಾತಾಡೋಣ. ಮೇಡಮ್, ಹೇಗೆ ಅನಿಸ್ತಾ ಉಂಟು ಮಗನ ಒಂದು ಸಾಧನೆ ಬಗ್ಗೆ? ಖುಷಿ ಆಯ್ತು ಸರ್. ಎಲ್ಲದಕ್ಕೂ ಕಾರಣ ಈ ವಿದ್ಯಾಸಂಸ್ಥೆ ಅಷ್ಟೇ. ಓಕೆ, ಅವರು ಈಗ ಅವರ ಆಯ್ಕೆ ಮಾಡಿರುವಂಥ ಕ್ಷೇತ್ರಕ್ಕೆ ಕಳಿಸ್ಲಿಕ್ಕೆ ನೀವು ಮತ್ತೆ ಇಚ್ಛೆ ಪಡ್ತಾ ಇದ್ದೀರಾ? ಹೌದು ಸರ್, ಅವನಿಗೆ ವೆಟರ್ನರಿ ಅವನಿಗೆ ತುಂಬ ಇಷ್ಟ. ಸಣ್ಣದಿಂದಲೇ ಪ್ರಾಣಿ ಪಕ್ಷಿ ಎಲ್ಲವೂ ತುಂಬ ಇಷ್ಟ. ಅದರಲ್ಲೇ ಸ್ಟಡಿ ಮಾಡಬೇಕು ಅಂತ. ಆದರೆ ಸರ್ ಪ್ರಿನ್ಸಿಪಲ್ ಸರ್ ಅವನಿಗೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ನೀಟಲ್ಲಿ, ಆಮೇಲೆ JEEಯಲ್ಲಿ, ಈಗ ವೆಟರ್ನರಿಗೆ ಕೂಡ ಹಾಗೆ ತುಂಬ ಲ್ಯಾಬ್ ಎಕ್ಸಾಮ್ ಬರೆಯುವಾಗ ಎಲ್ಲ ಇದು ವಾಟ್ಸಪ್ಪಿಗೆ ಸೆಂಡ್ ಮಾಡ್ತಾಯಿದ್ರು, ಅದನ್ನು ಓದು ಇದನ್ನು ಓದು ಅಂತ. ಹೀಗೆ ಎಲ್ಲದರಲ್ಲಿ ಮಾರ್ಕ್ಸ್ ಇದ್ದರೂ ಕೂಡ ಅವನ ಮೇಯ್ನ್ ಇಂಟ್ರೆಸ್ಟ್ ವೆಟರ್ನರಿ ಸರ್. ಹೌದು. ರಿಸಲ್ಟ್ ಬಗ್ಗೆ ಖುಷಿ ಆಯಿತು ಸರ್. ಅದೇ ಆ್ಯನ್ಯಲ್ ಎಕ್ಸಾಮಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ರಿವ್ಯಾಲ್ಯೂಷನ್ ಹಾಕಲಿಲ್ಲ.
ಹಾಂ ಅಷ್ಟೇ. ಎಲ್ಲದಕ್ಕೂ ಕಾರಣ ಈ ವಿದ್ಯಾಸಂಸ್ಥೆ ಸರ್. ಎಲ್ಲ ಟೀಚರ್ಸ್ ಮತ್ತು ಪ್ರಿನ್ಸಿಪಲ್ ಸರ್ ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದು, ಅವರಿಗೆ ಅಡ್ವೈಸ್ ಮಾಡೋದು, ಮತ್ತು ಒಂದು ದಿವಸ ಆಬ್ಸೆಂಟ್ ಆದರೆ ಕೇಳೋದು ಎಲ್ಲ ಇದೆ ಸರ್. ಹೌದು ಹೌದು. ಇದೀಗ ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯ ಇನ್ನೋರ್ವ ವಿದ್ಯಾರ್ಥಿ ಜೆಇಯಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದಾರೆ. ಸೊ ಜೀವನ್ ಗೌಡ ಇವರು ಏನು ಹೇಳ್ತಾರೆ ಕೇಳೋಣ. ಹೇಗೆ ಅನಿಸ್ತಾ ಇದೆ ಜೀವನ್? ನನಗೆ ತುಂಬ ಖುಷಿ ಆಗ್ತಾ ಉಂಟು. ಜೆಇಯಲ್ಲಿ ನನಗೆ 87% ಬಂದಿದೆ. ಮತ್ತು ಈ ಕಾಲೇಜ್ ನನಗೆ ತುಂಬ ಇದು ಹಾರ್ಡ್ ವರ್ಕ್ ಹೆಂಗೆ ಮಾಡೋದು ಅಂತೇಳಿ ಕಲಿಸಿಕೊಟ್ಟಿದೆ. ತುಂಬ ಇದು ನಮಗೆ ಎಂತ ಹೇಳ್ತಾರೆ ಸಪೋರ್ಟ್ ಮಾಡಿದ್ದಾರೆ ತುಂಬ. ನಿರೀಕ್ಷೆ ಇತ್ತ ಇಷ್ಟೊಂದು ಅಂಕ ಬರುತ್ತೆ ಅಂತ ಹೇಳುವಂಥದ್ದು? ನನಗೆ ಇತ್ತು, ಚೂರಿತ್ತು. ಅದೇ ಸರಿ ಅಂದರೆ ಇಷ್ಟು ಚಂದ ಬರ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಇದು ಸ್ಕೂಲಿಂದನೇ ನನಗೆ, ಕಾಲೇಜಿಂದನೇ ನನಗೆ ಫುಲ್ಲು ಸಪೋರ್ಟ್ ಸಿಕ್ಕಿ ಇಷ್ಟು ಚಂದ ಬಂದದ್ದು. ಓಕೆ, ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಮುಂದೆ ನನಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಲಿಕ್ಕೆ ಉಂಟು. ಬ್ಯಾಂಗ್ಳೂರಿಲ್ಲಂತೆ ಮೈಸೂರು ನನಗೆ ಸಿಕ್ಕಿದೆ ಹೋಗುದಂತ. ಇಂಜಿನಿಯರಿಂಗ್. ಮನೆಯವರ ಸಪೋರ್ಟ್ ಯಾವ ರೀತಿ ಇತ್ತು? ಮನೆಯಿಂದ ತುಂಬ ಸಪೋರ್ಟ್ ಬಂದಿದೆ. ನಾನು ಆ್ಯಕ್ಚುಲಿ ಬಾಂಬೆಯಿಂದ, ಅಲ್ಲಿಂದ ನಾವು ಇಲ್ಲಿ ಬಂದದ್ದು. ಇಲ್ಲಿಂದ ಎಜುಕೇಷನ್ ಎಲ್ಲ ಚಂದ ಉಂಟು ಅಂತ ಇಲ್ಲಿ, ಅದಕ್ಕೆ ತುಂಬ ಸಪೋರ್ಟ್ ಸಿಕ್ಕಿದೆ. ಪ್ರಸ್ತುತ ನೀವು ಇಲ್ಲೇ ಸೆಟ್ಲ್ ಆಗಿದ್ದೀರಾ? ಇಲ್ಲಿ ನಾನು ನನ್ನ ಮಾವನ ಮನೆಯಲ್ಲಿ ಇರೋದು. ಅಂದರೆ ಇಲ್ಲಿ ಎಜುಕೇಷನ್ನ ಮೇಲೆ ಇಷ್ಟಪಟ್ಟು ನೀವು ಇಲ್ಲಿ ಸೆಟ್ಲ್ ಆಗಿದ್ದೀರಾ? ಹೌದು, ಇಲ್ಲಿ ಎಜುಕೇಷನ್ ಚಂದ ಉಂಟು. ಅಂದರೆ ಡಿಸಿಪ್ಲಿನಲ್ಲಿ ಇರ್ತದೆ ಅಂತ ಇಲ್ಲಿ. ಪೋಷಕರು ಅಂದರೆ ನಿಮ್ಮ ಅಪ್ಪ ಅಮ್ಮ ಬಾಂಬೆಯಲ್ಲಿದ್ದಾರೆ? ಬಾಂಬೆಯಲ್ಲಿದ್ದಾರೆ. ಎಜುಕೇಷನ್ ಬೇಕಾಗಿದೆ? ಹೌದು. ಥ್ಯಾಂಕ್ ಯು ಜೀವನ್, ಆಲ್ ದಿ ಬೆಸ್ಟ್. ಇದು ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನೀಟ್ ಇರ್ಬೋದು, CET ಇರ್ಬೋದು, ಹಾಗೆ JEE ಇದರಲ್ಲಿ ಒಳ್ಳೆಯ ಒಂದು ಅಂಕವನ್ನು ಪಡೆದು ಅವರ ಒಂದು ಹರ್ಷವನ್ನು ವ್ಯಕ್ತಪಡಿಸಿದಂಥ ಪರಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ತಾವು ನೋಡಿದ್ರಿ. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯ ಶ್ರೀಹರಿ ಅವರು ಕೂಡ JEEಯಲ್ಲಿ ಉತ್ತಮ ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಈ ಒಂದು ಸಂತೋಷವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ನೋಡೋಣ. ಹೇಗೆ ಅನಿಸ್ತಾ ಇದೆ ಶ್ರೀಹರಿ ಅವರು? ತುಂಬ ಖುಷಿ ಆಗ್ತುಂಟು. ಅಷ್ಟು ಮಾರ್ಕ್ಸ್ ಬಂದ ನಂತರ ಟೀಚರ್ಸ್ನ ಮುಖ ಮತ್ತು ಅಪ್ಪನ ಅಮ್ಮನ ಮುಖ ನೋಡುವಾಗ ತುಂಬ ಖುಷಿ ಆಗ್ತದೆ. ಇಷ್ಟೊಂದು ನಿರೀಕ್ಷೆ ಇತ್ತಾ ನಿಮಗೆ ಇಷ್ಟು ಅಂಕಗಳು ಬರುತ್ತೆ ಅಂತ ಹೇಳುವಂಥದ್ದು? ಫಸ್ಟಿಗೆ ಇರಲಿಲ್ಲ, ಮತ್ತು ಮಾರ್ಕ್ ಬರುತ್ತೆ ಅಂತ ಸ್ವಲ್ಪ ಗೊತ್ತಿತ್ತು, ಬಟ್ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಸ್ವಲ್ಪ ನಿರೀಕ್ಷೆ ಮಾಡಿರಲಿಲ್ಲ. ಒಳ್ಳೆ ಬಂದಿದೆ. ಓಕೆ, ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಹರಿ? ಮುಂದೆ ವೆಟರ್ನರಿ ಮಾಡಬೇಕು ಅಂತ ಆಸೆ ಉಂಟು. ನಿಮ್ಮ ಓದಿಗೆ ಮನೆಯವರ ಪ್ರೋತ್ಸಾಹ ಯಾವ ರೀತಿ ಇತ್ತು? ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಿದ್ರು, ಅಕ್ಕಂದಿರು ಸಹ ತುಂಬ ಸಪೋರ್ಟ್ ಮಾಡ್ತಿದ್ರು. ನನಗೆ ಎಲ್ಲ ಎಕ್ಸಾಮ್ ಸೆಂಟ್ರಿಗೆಲ್ಲ ಕರ್ಕೊಂಡು ಹೋಗಾಗ ಯಾವತ್ತು ತಂದು ಬಿಡೋದಾಗಿರ್ಬೋದು, ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಿದ್ರು. ಅಕ್ಕಂದಿರಾಗಲಿ ನನಗೆ ಓದೋದ್ರಲ್ಲೇ ಆಗಲಿ ಎಂಥಾರು ಡೌಟ್ ಇದ್ದರೆ ಅವರಲ್ಲಿ ಕೇಳಿದರೆ ಅವರು ಸಹ ಸ್ವಲ್ಪ ಹೇಳಿ ಕೊಟ್ಕೊಂಡು ಸ್ವಲ್ಪ ಸುಲಭ ಆಗ್ತಿತ್ತು. ಓಕೆ, ಈ ಒಂದು ಇಂದ್ರಪ್ರಸ್ಥ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ತುಂಬ ಒಳ್ಳೆಯದುಂಟು. ಫಸ್ಟಿಗೆ ಇಂದ್ರಪ್ರಸ್ಥ ಅಂತ ಹೇಳುವಾಗ ನಾನು ಸ್ಕೂಲ್ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಸೊ PUC ಉಂಟು ಅಂತ ಹೇಳುವಾಗ ಅಪ್ಪ ಅಡ್ಮಿಷನ್ ಮಾಡಿಸಿದ್ರು ನಂದು. ಮತ್ತು ಇಲ್ಲಿ ಬರೋಕೆ ಇಲ್ಲಿಯ ಸ್ಟಾಫ್ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಎಂಥಾರು ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡೋದಾಗಿರ್ಬೋದು, ಯಾವುದೇ ಎಕ್ಸಾಮ್ ಇದಕ್ಕಿಂತ ಮುಂಚೆಯಾಗಿ ಮಾತಾಡೋದಾಗಿರ್ಬೋದು, ಟೆನ್ಷನ್ ಮಾಡಬೇಡ ಅಂತ ಹೇಳೋದಾಗಿರ್ಬೋದು, ಹಾಗೆ ತುಂಬ ಥರದಲ್ಲಿ ಅವರು ನನಗೆ ಸಪೋರ್ಟ್ ಮಾಡ್ತಿದ್ರು. ಸರ್, ಹೇಗೆ ಅನಿಸ್ತಾ ಉಂಟು ಮಗನ ಒಂದು ಅಚೀವ್ಮೆಂಟ್ ಬಗ್ಗೆ? ಸಂತೋಷ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ನಿಮ್ಮ ಸಪೋರ್ಟ್? ಒಳ್ಳೆ ಸಪೋರ್ಟ್ ಉಂಟು. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ನೀಟ್ ಮತ್ತು CET ಫಲಿತಾಂಶದಲ್ಲಿ ಒಳ್ಳೆಯ ಅಂಕವನ್ನು ಕಳೆದು ಉತ್ಕೃಷ್ಟವಾದಂಥ ಫಲಿತಾಂಶವನ್ನು ಈ ಸಂಸ್ಥೆಗೆ ತಂದುಕೊಟ್ಟಿದ್ದಾರೆ. ಇದರ ಬಗ್ಗೆ ಇಲ್ಲಿಯ ಪ್ರಾಂಶುಪಾಲರು ಹಾಗೆ ಕಲಿತಂಥ ವಿದ್ಯಾರ್ಥಿಗಳು ಒಳ್ಳೆಯ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಮತ್ತು ಹರ್ಷವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ರು ನೋಡಿದ್ರಿ. ಕ್ಯಾಮ್ರಾಮ್ಯಾನ್ ಯತೀಶ್ ಕದ್ರಾ ಜೊತೆ ಹಾಗೆ ನಮಗೆ ಸಹಕಾರವನ್ನು ನೀಡಿದಂಥ ಸುಧಾಕರ ಪುತ್ತೂರು ಜೊತೆ ಶಿವಪ್ರಸಾದ್ ಆಲಿಟ್ಟಿ, ಸುದ್ದಿ ಚಾನೆಲ್ ಪುತ್ತೂರು. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತುಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ.
ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. This is Rupesh Shetty and Team. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.